ಕೆಸರಿನಲ್ಲೇ ದುಡಿದು ನಮ್ಮ ಹಿರಿಯರು ಬದುಕಿದ್ದು ಮಾತ್ರವಲ್ಲದೆ ನಮ್ಮನ್ನು ಕೂಡ ಬೆಳೆಸಿದ್ದಾರೆ ಅಂತ ಮುಲ್ಕಿ ಮೂಡಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಹೇಳಿದ್ದಾರೆ. ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಳ ವಠಾರದ ಬಾಕಿಮಾರು ಗದ್ದೆಯಲ್ಲಿ 10ನೇ ವರ್ಷದ ತುಳುನಾಡ ಕೃಷಿ ಜನಪದೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪಾವಂಜೆ ದೇವಸ್ಥಾನ ತುಳು ಜನಪದೋತ್ಸವದ ಮೂಲಕ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಅವಕಾಶ ನೀಡಿದೆ. ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾಗಿದ್ದ ಸಂದರ್ಭ ಇಂತಹ ಕ್ರೀಡೆಗಳಿಗೆ ಅಕಾಡೆಮಿ ಮೂಲಕ ಪ್ರೋತ್ಸಾಹ ನೀಡಿದ್ದೇನೆ. ಕೆಸರಿನ ಮಹತ್ವವನ್ನು ಇಂದಿನ ಯುವ ಪೀಳಿಗೆ ಅರಿಯಬೇಕು ಅಂತ ಹೇಳಿದ್ರು. ಕೃಷಿ ಜನಪದೋತ್ಸವಕ್ಕೆ ಪಾವಂಜೆ ಶ್ರೀ ಸುಬ್ರಹ್ಮಣ್ಯ ದೇವಳದಲ್ಲಿ ವಿಶೇಷ ಪ್ರಾರ್ಥನೆ ನಡೆದು ಕ್ರೀಡೋತ್ಸವ ನಡೆಯುವ ಬಾಕಿಮಾರು ಗದ್ದೆಗೆ ದೇವರ ತೀರ್ಥ ಹಾಗೂ ಹಿಂಗಾರ ಹಾಕುವ ಮೂಲಕ ದೇವಳದ ಧರ್ಮದರ್ಶಿ ಯಾಜಿ ಡಾಕ್ಟರ್ ನಿರಂಜನ್ ಭಟ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. 2 ದಿನಗಳ ಕಾಲ ನಡೆದ ಕಾರ್ಯಕ್ರಮದಲ್ಲಿ ಮೊದಲ ದಿನದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ, 2ನೇ ದಿನದಲ್ಲಿ ಸಾರ್ವಜನಿಕ ವಿಭಾಗದಲ್ಲಿ ಪುರುಷರು ಹಾಗೂ ಮಹಿಳೆಯರಿಗೆ ಸ್ಪರ್ಧೆ ನಡೆಯಿತು. ಕೆಸರುಗದ್ದೆ ಓಟ, ಹಿಮ್ಮುಖ ಓಟ, ಹಗ್ಗ ಜಗ್ಗಾಟ, ತುಳು ಜನಪದ ಧ್ವನಿ ಸುರುಳಿಗೆ ನೃತ್ಯ ಸ್ಪರ್ಧೆಗಳು ನಡೆಯಿತು. ಉತ್ಸಾಹದಿಂದ ಒಟ್ಟು 15 ವಿವಿಧ ಶಾಲೆಯಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದಲ್ಲಿ ಸುಮಾರು 980 ವಿದ್ಯಾರ್ಥಿಗಳು ಮತ್ತು 106 ಸಾರ್ವಜನಿಕರು ಕ್ರೀಡೋತ್ಸವದಲ್ಲಿ ಪಾಲ್ಗೊಂಡರು. ఎంతో జన కేవలం కొట్టండ్ర దుమ్ము ఈ కాసు ఊరిస్తుంది. నేను మాత్రం 9 ಜನಗಳು ಕಿಲೋಮೀಟರ್ ಬಹುಶಃ నేనేందుకు 15 ಸಾಲ 25 ಸಾಲ 50 ಸಾಲ ಬೆತ್ತಬೇತ ತಿಕ್ಕಡಿ ಇನಿ ಆಟಿದೊಂದು ದಿನ ಹೋಗ್ತಾರೆವು, ಇದು ಕೆಸರದೊಂದು ದಿನ ಹೋಗ್ತಾರೆವು, ಗಂಡೊಂದು ದಿನ ಹೋಗ್ತಾರೆ. ಬೆತ್ತಬೇತ ರೀತಿಯ ಗೊಬ್ಬುಲಕ್ಕೆ ಬೆತ್ತಬೇತ ತುಳು ಭಾಷಿಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಮ್ಮ ಈ ಅನುದಾನ ಕೊಡಲು నేను ಗಟ್ಟಿ ಮಾಡ್ತಾ ಬಹುಶಃ ಇನಿ 9 ಕೆಸರದ ಗೊಬ್ಬು ಆಟಿದೊಂದು ದಿನ ಬೆತ್ತಬೇತ ತುಳುನಾಡದ ಗೊಬ್ಬುಲು ಇದ್ದ నీకు ప్రేరణ ఏంటంటే ತುಳು ಅಕಾಡೆಮಿ ನಮ್ಮ ಪುನಃ ಕೊಡೋಣ ವಿಶೇಷ ಪ್ರೋತ್ಸಾಹ ಅಂತ ನನಗೆ ಹೆಮ್ಮೆ.